ಅಪಗ ಅಂದು ಪರಿಪೂರ್ಣ ಆಯ್ನ ಚಿತ್ತಿ ಕಾಲ ಮಿಂಚಿತ್ತಿ ಪುರ್ತುಡು ಪೂರ್ವದ ಕಾಲದ ಅಪ್ಪನ ಸೇವೆ ಸದಾ ಕ್ಷೇತ್ರಾಡಳಿತ ವರ್ಗ ಮತ್ತು ಕೊನೆಯ ಅಪ್ಪನ ಆಶೀರ್ವಾದವನ್ನ ಈ ರೀತಿಯ ಸಂಸಾರಗಳು ಬದುಕಲು ಬಾಳಲು ಅನುಷ್ಠಾನಗಳಾಯಿತು ಭವಿಷ್ಯದ ಆಯುರ ಆರೋಗ್ಯ ಭಾಗ್ಯಶ್ರೀ ಸುಖ ಸಂತೋಷ ನೆಮ್ಮದಿಯನ್ನು ಕೊಟ್ಟು ಅಪ್ಪನ ಪ್ರಸಾದ ಸರ್ವಕಾಲ ರಕ್ಷೆ ಆಗಿ ಆ ಭಗವಂತನ ಸೇವೆದ आदि मध्य अंत सर्वार्थे चला परिपूर्ण आयन कुर्तु क्षेत्र अपग परिपूर्ण संकल्पे पालने तानु मन धन सर्व समर्पण चिंतना करमानी इच्छाशक्ति ज्ञानशक्ति क्रियाशक्ति आयुष्य आरोग्य भाग्य सत्य सुज्ञान ಶ್ರೇಯಸ್ಸಿಗೆ ಆ ಭಗವಂತನ ಸೇವೆ ಭಗವಂತನ ಪೂರ್ಣಾನುಗ್ರಹ ಸಿದ್ಧಿಯಾಗಿ ಭವಿಷ್ಯತ್ತಿಗೆ ಅನಾಥ ಧರ್ಮ ಕಾರ್ಯ ಗದ್ಯರ ವಿನಿಪಿಸುತ್ತಿರುವ ಆದಿಶಕ್ತಿ ಅಪ್ಪೆ ಚಾಮುಂಡೇಶ್ವರಿನ ಸನ್ನಿಧಾನದ ಜೀರ್ಣೋದ್ಧಾರದ ಕಾರ್ಯದಲ್ಲಿ ವಿಶೇಷವಾಗಿ ಚಿಂತನ ಆ ಕಾರ್ಯವನ್ನು ಮಾತಂದು ಆ ಮೂಲಕ ಮಾತರೆಲ್ಲ ಹಿರಿಯದ ಜೀರ್ಣಾದ ಒಗ್ಗಟ್ಟದ ಕಾರ್ಯವಿಲ್ಲ ಬೊಕ್ಕ ಈ ಕ್ಷೇತ್ರದ ಸೇವೆಲ್ಲ ಮನಪಾಯಿನ ಚಿಂತನ ಪುಣ್ಯಾತ್ಮೆ ಅದು ಇನಿ ಕ್ಷೇತ್ರಗೂ ಸ್ವಾಗತ ಗೋಪುರ ಮುಖ್ಯ ದ್ವಾರ ಸ್ವಾಗತ ಗೋಪುರ ಬಂದ ಅದನ್ನು ರಾಜಿಕೊಂಡು ಯಾಕೆಂದ ಈ ಭಕ್ತಾದಿಗೆ ನಾವು ಸ್ವಾಗತ ಅಂದ ಆ ಭವ್ಯವಾಗಿ ಚಿಂತನ ದೇಗುಲದ ಒಳಾಂಗಣದ ನೋಟ ತೂವೊಡ್ಡ ಹೊರಾಂಗಣದ ನಮ್ಮ ಸಿರಿಕು ಚೂನಾಯ ಭವ್ಯತೆ ಹೋದಿಂದ
ಆ ಹೊಲಾಂಗನ ಕೊಟ್ಟುಂಟು ಅಂತೇಳಿ ವಂಚನೆ ಆವಡು ಇದಕ್ಕೋಸ್ಕರ ಬಹುಶಃ ಇಂಚಿತ್ತಿನ ಕ್ಷೇತ್ರ ನಿರ್ಮಾಣ ಇತರ ಕೈದು ಮಾತಾಡ್ತಿದ್ದು ಅವು ಮಾತೆರೆಗಳ ಲೋಕಾರ್ಪಣೆ ಆಗ್ತದೆ ಅಪ್ಪೆಗಳ ಸಮರ್ಪಣೆ ಆಗ್ತದೆ ಅಂತೂ ಐದು ಲೋಕಗಳು ತೆರಿಪಾವುಡುಂದಾಂಡ ಅವು ಭಾರಿ ಪ್ರಧಾನವಾದ ಅಂಚಾತು ಆ ಕಾರ್ಯನಿಗಳ ಕೈನಾಗ್ತದೆ ಮಲ್ಪಾದೆ ಈಗಲೂ ಸತಿಪತಿ ದಂಪತಿಗಳು ಅಂಚನೆ ಹಿರಿಯ ಆಕಲಿನ ಮಾತಾಡಲು ಹಿರಿಯರನ್ನು ಮಾತಾಡಲು ಪಾಡಾದ ಭಕ್ತಿಪೂರ್ವಕ ಇರಿ ಆದಿಶಕ್ತಿ ಚಾಮುಂಡೇಶ್ವರನ ಸನ್ನಿಧಿಗೆ ಮುಖ್ಯ ದ್ವಾರ ಆ ಮಹಾದ್ವಾರನು ಬೊಕ್ಕ ಅಂಚನೆ ಸ್ವಾಗತ ಗೋಪುರವಾದ ಆ ಮಹಾದ್ವಾರನು ಸರ್ವ ಸಮರ್ಪಣೆ ಮಾಡ್ತದೆ ಅವೇನೆ ಸಮರ್ಪಣೆ ಮಲ್ಪನ ಚಿಂತನ ಆ ಪುರುಷರು ಉದ್ಘಾಟನೆಯನ್ನು ನಡಪಾದು ಅಪ್ಪೆನ ಪಾದುಗವೇನೆ ಸಮರ್ಪಿತ ಮಲ್ಪನ ಪುರುಷರು ಅರ್ಪಿತ ಮಲ್ಪನ ಪುರತು ಆ ದೇವಿ ಜಗನ್ಮಾತೆಯ ಸಂತೋಷದಂತ ಆದಿಶಕ್ತಿ ಚಾಮುಂಡೇಶ್ವರಿ ಕಾಳಭೈರವೇ ಪರಿವಾರ ಶಕ್ತಿಗಳು ನಾಗದೇವಿ ಸ್ವೀಕಾರದಲ್ಲಿ ಆ ಕ್ಷೇತ್ರ ಸನ್ನಿಧಾನದ ಸ್ವಾಗತ ಗೋಪುರ ಅವು ಮಾತ ಭಕ್ತಾದಿಗಳನ್ನು ಸ್ವಾಗತ ಮಲ್ಪ ಆಯ್ತಾ ಉಳೈ ಬತ್ತದು ಈ ವೈಭವಪೇತವಾದ ದಿವ್ಯ ದೇಗುಲ ದರ್ಶನ ಮಲ್ಪದ ಕಾಲ ಮಾತೆರೆಗಳ ಸುಖ ಆವಡು ನೆಮ್ಮದಿ ಆವಡು ಶಾಂತಿ ಆವಡು ಸೌಭಾಗ್ಯದ ದೇವರ ಅನುಗ್ರಹ ಮಲ್ಪಡೆ ಆಯ್ತು ಒಟ್ಟಿಗೆ ಈಗ ಮಾತ್ರ ಪುಣ್ಯ ಕಾರ್ಯವನ್ನು ಮಾಡ್ತಾರೆ ಪುಣ್ಯವಂತರಾಯಿನ ನಿಖಲಿಗೆ ಆಯುಷ್ಯ ಆರೋಗ್ಯ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿ ಸಂಪತ್ತು ಸಂತತಿ ಸೌಭಾಗ್ಯದ ಫಲಮಾತ ಕಾಪಾಡಡೆ ಆದಿಶಕ್ತಿ ಚಾಮುಂಡೇಶ್ವರನ ಸನ್ನಿಧಾನದ ಬಲ್ತಿನ ಸೇವೆದ ಫಲ ಭವಿಷ್ಯತ್ತಿಗೆ ನಿಖಲಿಗೆ ಶ್ರೀರಕ್ಷೆಯಾಗಲೆಂದು ಮಹಾಶಕ್ತಿನ ಬಾಧೆಗೆ ಆತಂತಂದ್ರೆ ಚೂರು ಕೇಳಲೆಕ್ಕಾನೆ ಜೋಕ್ಲೆಗಳ ಮಾತ್ರ ವಿದ್ಯಾದಾನ ನಿಜವಾದ ಮಣ್ಣಡಿ ನಮಗೆ ದೇವರ ನೆಂಚಿತ್ತನ ಹೊರಟು ನಮ್ಮ ಮಲ್ಪಡ ದಾನ ನೆಂಚಿನ ಅಂದಕೇಂದ ಅನ್ನದಾನ ಬೊಕ್ಕ ವಿದ್ಯಾದಾನ ಜ್ಞಾನದಾನ ಅದು ಮಲ್ಲ ಬೇಜ ದಾನ ನೆಂಚಿಗೆ ಅದು ಅವೇನೇ ನಡಪಾದ ದೇವರ ಇತರ ಪುಣ್ಯದ ಪಾಲು ದೊಡ್ಡ ಭವಿಷ್ಯತ್ತನ್ನು ಉದ್ಧಾರ ಮಲ್ಪಾದ ಅಂಚಿತ್ತನ ಧರ್ಮ ಕಾರ್ಯ ಮಲ್ತಿನ ನಿಖಲಿನ ಉತ್ತರೋತ್ತರ ಉದ್ಧಾರ ಮಲ್ತದ್ದು ಸ್ಥಾನೋಗು ಮಾನೋಗು ಪ್ರಾಣೋಗು ಗಿರಿತೆಜ್ಜಾಂಗರಿಕ ಸಂರಕ್ಷಣೆ ಮಲ್ತದೆ ಇಡೀ ನಿಖಲ್ನ ಕುಟುಂಬ ಸಂಸಾರಕ್ಕೆ ಆ ಪುಣ್ಯದ ಪಾಲನೆ ಈ ಕ್ಷೇತ್ರ ಸನ್ನಿಧಾನದ ಶಕ್ತಿಗಳು ಅನುಗ್ರಹ ಮಲ್ತು ಕೊರಡೆಂದು ಆ ಉದ್ಘಾಟನೆ ಮಲ್ತಿದ್ದಾರೆ ಐದು ಸರ್ವ ಸಮರ್ಪಣೆ ಮಲ್ಪನ ಗಳಿಗೆ ದೇವಿಯ ಸಂತೋಷದ ಅರ್ಪಿತ ಮಲ್ತದೆ ಆದಿಶಕ್ತಿ ಚಾಮುಂಡೇಶ್ವರಮ್ಮನವರ ಪಾದಾರವಿಂದೆ ಗೋವಿಂದ ಗೋವಿಂದ